ಮ್ಯಾಂಡಿಪ್ರೊಪೊಮಿಡ್ ಅಂತ ಈ 3 ಥರದ ಪ್ರಾತ್ಯಕ್ಷಿಕೆನಲ್ಲೂ ಸಹ ಅದು ತುಂಬ ಎಫೆಕ್ಟ್ ಅಂತಂದು ಕಂಡು ಬಂದಿದೆ. ಅಡಿಕೆ ರಿಂಡು ಮತ್ತು ಅದ್ರ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತದೆ ಚೆನ್ನಾಗಿ. ಇದು ಸೆಮಿ ಸಿಸ್ಟಮಿಕ್ ಇರೋಕ್ಕೋಸ್ಕರ ಒಂದೇ ಡ್ರಾಪ್ ಒಂದು ಬಂಚ್ ಮೇಲೆ ಬಿದ್ದರೂ ಕೂಡ ಆ ಒಂದು ಸುತ್ತ ಭಾಗದಲ್ಲಿ ಇದನ್ನು ವಿಷಾನ ಈಸಿಯಾಗಿ ಪೆನಿಟ್ರೇಟ್ ಆಗ್ತದೆ. ಫಂಗಸ್ ಅನ್ನು ಬೆಳೆಯೋದಕ್ಕೆ ಉತ್ತೇಜನ ಮಾಡೋದಿಲ್ಲ. ಉದುರುವುದು ಇದೆಲ್ಲ ಇಲ್ಲದೆ ಇರೋದ್ರಿಂದ ಮತ್ತೆ ಕೊಳೆ ರೋಗನು ದೂರ ಆಗಿರೋದ್ರಿಂದ 15-20% ಖಂಡಿತನೂ ಉಂಟು ಇಳುವರಿ. ಅದು ಈಗಿನ ರೇಟಲ್ಲಿ ಅಂದರೆ ಇಟ್ ಈಸ್ ರಿಯಲಿ ಮಾರ್ಜಿನಬಲ್ ಪ್ರಾಫಿಟ್. ಅಡಿಕೆ ನಮ್ಮ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ. ಬಹುಶಃ ಈಗ ಬೆಲೆ ಕೂಡ ಹೆಚ್ಚಾಗಿ ಸಿಗ್ತಾ ಇರೋದು ಹೆಚ್ಚಾಗಿ ಅಡಿಕೆಯ ಬಗ್ಗೆ ರೈತರು ಒಂದಷ್ಟು ಗಮನವನ್ನು ಹೆಚ್ಚು ಕೊಡುವ ಹಾಗೆ ಮಾಡಿದೆ. ಆದರೆ ಬೆಲೆ ಏರ್ತಾ ಇದ್ದ ಹಾಗೆ ಒಂದಷ್ಟು ಅಡಿಕೆಗೆ ಬರುವಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಬೆಳೆಗಾರರ ಅಭಿಪ್ರಾಯ. ಮುಖ್ಯವಾಗಿ ಕೊಳೆರೋಗ ಕೂಡ ಬಹಳಷ್ಟು ಬಾಧಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇದಕ್ಕೆ ಇದ್ದಂತಹ ಒಂದು ಸಾಂಪ್ರದಾಯಿಕವಾಗಿ ರೈತರು ಬಳಕೆ ಮಾಡ್ತಾ ಇದ್ದಿದ್ದು ಬೋರ್ಡೋ ದ್ರಾವಣ. ಆದರೆ ಅನೇಕ ಕಡೆಗಳಲ್ಲಿ ಅದು ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅಂದರೆ ಬೇರೆ ಬೇರೆ ಕಾರಣಗಳಿರ್ಬೋದು, ಮಳೆ ಇರ್ಬೋದು ಅಥವಾ ಸಿಂಪಡಣೆ ಸಮರ್ಪಕವಾಗಿ ಆಗಿರದೇ ಇದ್ದಂತಹ ಕಾರಣಗಳಿರ್ಬೋದು. ಹೀಗೆ ಅನೇಕ ಕಾರಣಗಳಿಂದಾಗಿ ಅದು ಫಲ ಕೊಡ್ತಾ ಇಲ್ಲ ಎನ್ನುವಂಥ ಒಂದು ಮಾತುಗಳು ಕೂಡ ಇತ್ತು. ಸೊ ಈ ನಡುವೆ ರೈತರಿಗೆ ಒಂದಷ್ಟು ನೆರವಾಗಬೇಕು, ಅಡಿಕೆ ಬೆಳೆಗಾರರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ನೆಲೆಯಲ್ಲಿ ICAR CPCRI ಏನಿದೆ ನಿರಂತರವಾಗಿ ಸಂಶೋಧನೆಗಳನ್ನು ಹೊಸ ಆವಿಷ್ಕಾರಗಳನ್ನು ಕೊಡ್ತಾ ಬಂದಿರುವಂತಹ ಸಂಶೋಧನಾ ಸಂಸ್ಥೆ ಈಗ ಹೊಸದಾಗಿ ಆಲ್ಟರ್ನೇಟಿವ್ ಒಂದನ್ನು ತಯಾರು ಮಾಡಿದೆ. ಅಂದರೆ ಬೋರ್ಡೋ ದ್ರಾವಣಕ್ಕೆ ಪರ್ಯಾಯವಾಗಿ ಒಂದು ಸಿಂಪಡಣೆ ಮಾಡುವಂತಹ ಒಂದು ವಿಚಾರವನ್ನು ಅವರು ಕಂಡು ಹಿಡಿದಿದ್ದಾರೆ. ಮಾತ್ರ ಅಲ್ಲ, ಅದನ್ನು ಕೆಲವೊಂದು ತೋಟಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಮಾತ್ರ ಅಲ್ಲ, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಹಾಗಿದ್ದರೆ ಅದು ಏನು, ಬೋರ್ಡೋ ಮತ್ತು ಇದಕ್ಕೂ ಇರುವಂತಹ ವ್ಯತ್ಯಾಸಗಳೇನು, ಇದರ ಬೆಲೆ ಹೇಗಿರುತ್ತೆ, ಹೇಗೆ ರೈತರು ಇದನ್ನು ಬಳಕೆ ಮಾಡಿಕೊಳ್ಬೋದು, ಎಲ್ಲ ವಿಚಾರವಾಗಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಬಹುಶಃ ನಾವು ಈಗ ಇರುವಂತಹ ಜಾಗ ಏನಿದೆ ಇದು ಈ ಒಂದು ಹೊಸ ಆಲ್ಟರ್ನೇಟಿವ್ ಏನಿದೆ ಅಂದರೆ ಬೋರ್ಡೋ ದ್ರಾವಣಕ್ಕೆ ಪರ್ಯಾಯವಾಗಿ ಒಂದು ದ್ರಾವಣವನ್ನು ಅಥವಾ ಒಂದು ಔಷಧವನ್ನು ಬಳಕೆ ಮಾಡಿ ಅದರಲ್ಲಿ ಒಂದು ಯಶಸ್ಸನ್ನು ಕಂಡಿರುವಂಥ ಒಂದು ತೋಟದ ಮಧ್ಯೆ ನಾವಿರುವಂಥದ್ದು. ನಮ್ಮ ಜೊತೆಗೆ ಆ ಒಂದು ಪ್ರಯೋಗವನ್ನು ಮಾಡಿದಂತಹ ಕೃಷಿಕರು ಕೂಡ ಇದ್ದಾರೆ, ಅಡಿಕೆ ಬೆಳೆಗಾರರು ಕೂಡ ಇದ್ದಾರೆ. ಜೊತೆಗೆ ಈ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಮಾಡಿರುವಂತಹ ಅಥವಾ ಇವರಿಗೆ ಮಾರ್ಗದರ್ಶನವನ್ನು ಮಾಡಿರುವಂತಹ CPCRI ಕಾಸರಗೋಡಿನ ವಿಜ್ಞಾನಿಗಳ ತಂಡ ಕೂಡ ಇದೆ. ಸೊ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಮೊದಲನೇದಾಗಿ ವಿಜ್ಞಾನಿಗಳಿದ್ದಾರೆ, ಅವರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮತ್ತು ಯಾವ ಥರ ನೀವು ಇವರಿಗೆ ಒಂದು ಸಪೋರ್ಟ್ ಮಾಡಿದ್ರಿ, ಹೇಗೆ ಈ ಒಂದು ಪರ್ಟಿಕ್ಯುಲರ್ ತೋಟವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಹೇಳಿ. ನಮಸ್ತೆ, ನನ್ನ ಹೆಸರು ಪ್ರತಿಭಾ ಅಂತ. ನಾನು CPCRI ಕಾಸರಗೋಡಿನಲ್ಲಿ ಕಳೆದ 12 ವರ್ಷದಿಂದ ಈ ರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಅಡಿಕೆನಲ್ಲಿ ತುಂಬ ಹೆಚ್ಚಾಗಿ ಬರ್ತಕ್ಕಂಥ ರೋಗ ಅಂತಂದರೆ ಕೊಳೆ ರೋಗ. ಇದಕ್ಕೆ ನಾವು ಸುಮಾರು ವರ್ಷಗಳಿಂದ ಬೋರ್ಡೋ ದ್ರಾವಣನೇ ಹೇಳ್ತಾ ಇದ್ದೀವಿ. ಅದು ಎಫೆಕ್ಟ್ ಇದೆ ಆ್ಯಕ್ಚುಲಿ. ಮತ್ತು ಇದಲ್ದಲೇ ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸ್ತಕ್ಕಂಥ ಬೇರೆ ಬೇರೆ ಥರದ ಫಂಗಿಸೈಡ್ಸ್ನ ನಾವು ಈ ಒಂದು ಅಡಿಕೆಯ ಕೊಳೆ ರೋಗಕ್ಕೆ ನಾವು ಟೆಸ್ಟ್ ಮಾಡಿದ್ದೀವಿ. ಅಂದರೆ ನಮ್ಮ CPCRI ವಿಟ್ಲ ಮತ್ತು ನಮ್ಮ ಇನ್ನೊಂದು ಸ್ಟೇಷನ್ CPCRI ಸುಬ್ರಹ್ಮಣ್ಯದಲ್ಲಿ ಸತತವಾಗಿ 5 ವರ್ಷಗಳ ಕಾಲ ಅವುಗಳನ್ನು ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಬೋರ್ಡೋ ದ್ರಾವಣ ಬಿಟ್ಟರೆ ಇನ್ನೊಂದು ಅಂದರೆ ಮ್ಯಾಂಡಿಪ್ರೊಪೊಮಿಡ್ ಅಂತ ಅದು ಎಫೆಕ್ಟ್ ಬಂದಿದೆ. ಆ ಒಂದು ಭರವಸೆ ಮೇಲೆ ನಾವು ಆ ಒಂದು ಮ್ಯಾಂಡಿಪ್ರೊಪೊಮಿಡ್ನ ಬೇರೆ ರೈತರ ತೋಟಗಳಲ್ಲಿ ಪ್ರಾತ್ಯಕ್ಷಿಕವಾಗಿ ತಗೊಂಡಿದ್ದೀವಿ. ಅದರಲ್ಲಿ ಒಂದು ಪ್ರಾತ್ಯಕ್ಷಿತೆ ಅಂದರೆ ಮೂಡುಬಿದ್ರೆ ತಾಲೂಕಿನ ಬೆಳವಾಯಿ ಗ್ರಾಮದಲ್ಲಿ ಅಲ್ಲಿ ರಾಮಕೃಷ್ಣ ಶೆಣೈ ಅನ್ನೋರ್ತಕ್ಕಂಥ ತೋಟ, ಇನ್ನೊಂದು ತೊಕ್ಕೋಟಿನಲ್ಲಿ ಒಂದು ತೋಟ ಮತ್ತು ಕಾಸರಗೋಡು ಡಿಸ್ಟಿಕ್ಕಿನಲ್ಲಿ ಒಂದು ತೋಟ ತಗೊಂಡಿದ್ದೀವಿ. ಸೊ ಈ ಒಂದು ಮ್ಯಾಂಡಿಪ್ರೊಪೊಮಿಡ್ ಈ ಬೋರ್ಡೋ ದ್ರಾವಣ ಥರನೇ ಈ ಮಳೆಗಾಲದಕ್ಕಿಂತ ಮುಂಚೆ ಅಂದರೆ ಈ ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಅಂದರೆ ಮೇ ಕೊನೆ ವಾರದಿಂದ ಹಿಡಿದು ಜೂನ್ ಮೊದಲನೇ ವಾರ ಆ ಒಂದು ಸಮಯದಲ್ಲಿ ಒಂದು ಸಿಂಪರಣೆ, ಮತ್ತು 45 ದಿನ ನಂತರ ಇನ್ನೊಂದು ಸಿಂಪರಣೆ, 2ನೇ ಸಿಂಪರಣೆ ಕೊಟ್ಟಿದ್ದೀವಿ. ಅದು ಮ್ಯಾಂಡಿಪ್ರೊಪೊಮಿಡ್ 1 ಲೀಟ್ರ್ ನೀರಿಗೆ 5 ml ಅಷ್ಟು ಮಿಕ್ಸ್ ಮಾಡಿ ಬರೀ ಬಂಚಲಿಗೆ ಮಾತ್ರ ಸ್ಪ್ರೇ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಶಿಲೀಂಧ್ರ ನಾಶಕದಿಂದ ಆದಷ್ಟು ನಮಗೆ ಒಂದು
ಕಂಪ್ಲೀಟಾಗಿ ಕಂಟ್ರೋಲ್ ಆಗಿದೆ ಈ ಒಂದು ಕೊಳೆ ರೋಗ. ಈ 3 ಥರದ ಪ್ರಾತ್ಯಕ್ಷಿಕೆನಲ್ಲೂ ಸಹ ಅದು ತುಂಬ ಎಫೆಕ್ಟ್ ಅಂತಂದು ಕಂಡು ಬಂದಿದೆ. ಅದೇ ರೀತಿ ರೈತರಿಗೂ ಸಹ ಒಳ್ಳೆ ಬೆಳೆನೂ ಸಹ ಸಿಕ್ಕಿದೆ ಮತ್ತು ಉತ್ಪಾದನೆಯೂ ಸಹ ಹೆಚ್ಚಾಗಿದೆ. ಅಂದರೆ ಇದನ್ನು ಕಂಪ್ಲೀಟ್ ಆಗಿ ಬೋರ್ಡೋಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಇದನ್ನು ಸ್ಪ್ರೇ ಮಾಡಿದರೆ ಬೋರ್ಡೋ ಸ್ಪ್ರೇ ಮಾಡಬೇಕಂತ ಇಲ್ಲ. ಇಲ್ಲ ಯಾವುದಾದ್ರೂ ಒಂದು ಸ್ಪ್ರೇ ಮಾಡ್ಬೋದು. ಇಲ್ಲ ಬೋರ್ಡೋ ದ್ರಾವಣ, ಇಲ್ಲ ಅಂತಂದರೆ ಮ್ಯಾಂಡಿಪ್ರೊಪಮಿಡ್. ಥ್ಯಾಂಕ್ ಯು. ಈಗ ಇನ್ನೊಬ್ಬರು ಹಿರಿಯ ವಿಜ್ಞಾನಿಗಳಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಒಂದು ಹೊಸದಾಗಿ ಆವಿಷ್ಕಾರ ಮಾಡಿದ್ದೀರಿ. ಸೊ ಅದರ ವ್ಯತ್ಯಾಸವನ್ನು ಹೇಳೋದಿದ್ರೆ ಬೋರ್ಡೋಗೂ ಇದಕ್ಕೂ ಡಿಫರೆನ್ಸ್ ಅಂತ ಹೇಳಿದರೆ ಈಗ ರೈತರು ಏನು ವ್ಯತ್ಯಾಸ ಅಂತ ಕೇಳ್ಬೋದು. ಆ ವ್ಯತ್ಯಾಸ ಏನು? ಈಗ ನೋಡಿ, ಬೋರ್ಡೋ ದ್ರಾವಣ ಮತ್ತು ಈ ಮ್ಯಾಂಡಿಪ್ರೊಪಮಿಡ್ ಇದು ಒಂದು ಸೆಮಿ ಸಿಸ್ಟಮಿಕ್ ಫಂಜಿಸೈಡ್. ಈ ಬೋರ್ಡೋ ದ್ರಾವಣ ಆದರೆ ಕಾಂಟ್ಯಾಕ್ಟ್ ಫಂಜಿಸೈಡ್ಸ್. ಬೋರ್ಡೋ ದ್ರಾವಣ ಜನರಲ್ ಆಗಿ ಉಪಯೋಗಿಸ್ತದೆ. ಇದು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಇದು ಫೈಟಾಪ್ತರಕ್ಕೆ ಅಷ್ಟೇ ಮಾತ್ರ ಅಲ್ಲ ಬೋರ್ಡೋ ಮಿಕ್ಸರ್ ಅಂದರೆ, ಇದು ಬ್ರಾಡ್ ಸ್ಪೆಕ್ಟ್ರಮ್ ಎಲ್ಲದಕ್ಕೂ. ಈ ನಾವು ತಗೊಂಡಿರ್ತಕ್ಕಂಥ ಮ್ಯಾಂಡಿಪ್ರೊಪಮಿಡ್ ಅಂತಂದರೆ ಇದು ಫೈಟಾಪ್ತರಕ್ಕೆ ಅಂತ ಹೇಳಿ ಮಾಡಿರ್ತಕ್ಕಂಥ ಫಂಜಿಸೈಡು. ಇದು ಕಂಪನಿಗಳು ಮಾಡಿದ್ದಾವೆ, ಬೇರೆ ಬೇರೆ ಕಂಪನಿಗಳಿಂದ ಬರ್ತದೆ. ಇದು ನಾವು ಕಾಮನ್ ನೇಮು ಮ್ಯಾಂಡಿಪ್ರೊಪಮಿಡ್ ಅಂತೇಳಿ, ಟ್ರೇಡ್ ನೇಮು ಬೇರೆ ಬೇರೆ ಬರ್ತಾ ಇರ್ತದೆ. ಕಾಮನ್ ಇದರೊಳಗೆ ಇದು ಸೆಮಿ ಸಿಸ್ಟಮಿಕ್ ಇದೆ, ಕಂಪ್ಲೀಟ್ ಸಿಸ್ಟಮಿಕ್. ಇಡೀ ಪ್ಲಾಂಟಿಗೆ ಹೋಗೋದಿಲ್ಲ, ಆದರೆ ಅಡಿಕೆ ರಿಂಡು ಮತ್ತು ಅದ್ರ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತದೆ ಚೆನ್ನಾಗಿ. ಸೊ ಇದರಿಂದ ಪ್ರೊಬೆಬ್ಲಿ ನಮ್ಮ ನೋಡಿದಾಗ ಸುಮಾರು ಒಂದು 60 ದಿವಸದವರೆಗೂ ಕೂಡ ಇದರ ಅಂಶ ಆ ರಿಂಡಿನಲ್ಲಿ ಮತ್ತು ಕರ್ನಲ್ವರೆಗೆ ಸಿಕ್ಕಿದೆ. 60 ದಿವಸದವರೆಗೆ ಇರ್ತದೆ. ಸೊ ಹಾಗಾಗಿ ಈ ಮತ್ತು ಸ್ಪ್ರೇಯಿಂಗ್ ಮಾಡಬೇಕಾದ್ರೆ ಕಂಪ್ಯಾರಿಟಿವ್ಲಿ ಸೊಲ್ಯೂಷನ್ ನಾವು ಬೋರ್ಡೋಕ್ಕಿಂತ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಈಗ ಬೋರ್ಡ್ ಯಾಕೆಂತಂದರೆ ಸೆಮಿ ಸಿಸ್ಟಮಿಕ್ ಆಗಿರೋದ್ರಿಂದ ಇವನ್ ಒಂದು ಕಡೆ ನೀವು ಪೂರ್ಣ ಹೋಗಿಲ್ಲ ಅಂತಂದರೆ ಕೆಳಗಡೆ ತಾಗಿಲ್ಲ ಆದರೂ ಕೂಡ ಅದು ಒಳಗಡೆ ರಿಂಡಿಗೆಲ್ಲ ಒಳಗಡೆ ಹೋಗುತ್ತೆ, ಸೆಮಿ ಸಿಸ್ಟಮಿಕ್ ಆಗಿರೋದ್ರಿಂದ. ಬೇರೆ ಬೋರ್ಡೋದಾದರೆ ನೀವು ಎಲ್ಲಿ ಬಿದ್ದಿದೆಯೋ ಅಲ್ಲಿ ಮಾತ್ರ ಬಿದ್ದಿರ್ತದೆ. ಕೆಳಗಡೆ ಪಕ್ಕದಲ್ಲಿ ಈ ಗೂಡುಗೊನೆಗಳಿದ್ದರೆ ಕೆಲವೊಮ್ಮೆ ಅದು ನೀವು ಸರಿಯಾಗಿ ಹೊಡೆದಿಲ್ಲ ಅಂತಂದರೆ ಬೋರ್ಡೋ ಕೆಳಗಡೆ ಎಲ್ಲ ತಾಗಿರೋದಿಲ್ಲ, ಆ ಕೊಳೆ ಬರೋದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸೆಮಿ ಸಿಸ್ಟಮಿಕ್ ಆಗಿರೋದ್ರಿಂದ ಇದು ಒಂದು ಒಳ್ಳೆಯ ಇದು. ಹಾಗಾಗಿ ಒಳ್ಳೆಯ ಪರಿಣಾಮ ಕೊಟ್ಟಿದೆ. ನಮಗೆ 4 ವರ್ಷದಿಂದ ಟೆಸ್ಟ್ ಮಾಡಿ ಆದಮೇಲೆ, ಯಾಕೆಂತಂದರೆ ಬೇರೆ ಬೇರೆ ರೀತಿಯ ಫೈಟಾಪ್ತರಾ ಸ್ಪೆಸಿಫಿಕ್ ಕೆಮಿಕಲ್ಗಳನ್ನು ನಾವು ನೋಡಿದ್ದೇವೆ, ಆದರೆ ಯಾವುದೂ ಅಷ್ಟು ಉಪಯೋಗ ಆಗಿಲ್ಲ. ಆದರೆ ಇದು ಒಂದು ಕೆಮಿಕಲ್ಲು ನಮಗೆ ಬೋರ್ಡೋ ದ್ರಾವಣದಷ್ಟೇ ಸಿಕ್ಕಿದೆ ನಮ್ಮ ಎಕ್ಸ್ಪೆರಿಮೆಂಟಲ್ಲಿ. ಹಾಗಾಗಿ ಅದನ್ನು ನಾವು ಫಾರ್ಮರ್ಸ್ ಫೀಲ್ಡಲ್ಲಿ ನೋಡುವ, ಯಾಕೆಂತಂದರೆ ಇದನ್ನು ಹೇಗಾಗ್ತದೆ ಅಂತೇಳಿ ಅವರ ಅನಿಸಿಕೆಗಳನ್ನು ನೋಡಬೇಕು ಅಂತೇಳಿ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಈ ರೀತಿ ಅದು ಬೇರೆ ಬೆಳೆಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ವೆಜಿಟೇಬಲ್ಸಲ್ಲಿ ಅಥವಾ ಅದು ಫೈಟಾಪ್ತರಕ್ಕೆ ಆಲೂಗಡ್ಡೆಯಲ್ಲಿ ಎಲ್ಲ ಉಪಯೋಗಿಸ್ತಾರೆ. ಅಡಿಕೆಯಲ್ಲಿ ಉಪಯೋಗಿಸಿರಲಿಲ್ಲ. ನಾವು ಅದಕ್ಕೆ ಅಡಿಕೆಯಲ್ಲಿ ನೋಡುವ, ಯಾಕೆಂತಂದರೆ ರೈತರು ಭಾಳ ಜನ ಕೇಳ್ತಾಯಿದ್ರು, ಈಗ ನಮಗೆ ಬೋರ್ಡೋ ಮಿಕ್ಸರು 100 ವರ್ಷಗಳಿಂದ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ, ನೀವು ಯಾಕೆ ಬೇರೆ ಆಲ್ಟರ್ನೇಟಿವ್ ಕೊಡ್ತಾ ಇಲ್ಲ ಅಂಥೇಳಿ. ಆ ಒಂದು ಇದರಿಂದ ಇದನ್ನು ನಾವು ಈ ಒಂದು ಇನಿಷಿಯೇಟ್ ಮಾಡಿದ್ದೆ ರೈತರ ಒಂದು ಇಂಟ್ರ್ಯಾಕ್ಷನ್ನಿಂದ ಎದ್ದಾಗ ನಾವು ನೋಡುವ. ಹಾಗಾದರೆ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಈ ಬಂದಿರತಕ್ಕಂಥ ಫೈಟಾಪ್ತರಾ ಸ್ಪೆಸಿಫಿಕ್ ಕೆಮಿಕಲ್ಸ್ಗಳನ್ನೆಲ್ಲ ತಂದು ಈಗ ಒಂದು ಸುಮಾರು 5-6-7 ವರ್ಷ ಹಿಂದೆ ನಾವು ಹೀಗೆ ರೈತರನ್ನೆಲ್ಲ ಕರೆಸಿ ನಮ್ಮ ವಿಟ್ಲದಲ್ಲಿ ಇದನ್ನು ಮಾಡಿ, ಆವಾಗ ಎಲ್ಲ ಒಂದು ಸುಮಾರು 13-14 ರೀತಿಯ ಫಂಜಿಸೈಡ್ಗಳನ್ನೆಲ್ಲ ತಂದು ಅದನ್ನೆಲ್ಲ ಟೆಸ್ಟ್ ಮಾಡಿ, ಅದರೊಳಗೆ ಇದು ಒಂದು ಫಂಜಿಸೈಡು ನಮಗೆ ಈಕ್ವಲ್ ಟು ಬೋರ್ಡೋ ಮಿಕ್ಸರ್ ಅಂದರೆ ಆಲ್ಟರ್ನೇಟಿವ್ ಆಗ್ಬೋದು ಅಂತ ಕನಿಸಿದ್ರಿಂದ ಅದನ್ನು ಟೆಸ್ಟ್ ಮಾಡ್ತಾಯಿದ್ವಿ. ಅದನ್ನೇ ಆಮೇಲೆ ನಮಗೆ 4 ವರ್ಷದಿಂದ ಟೆಸ್ಟ್ ಮಾಡಿದ್ಮೇಲೆ ಅದೊಂದು ಕಾನ್ಫಿಡೆನ್ಸ್ ಬಂದಿದ್ದರಿಂದ ರೈತರ ಇದರೊಳಗೆ ಇದ್ರೊಳಗೆ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಾವು ನಮ್ಮ ಆಫೀಸಿನ ಇದರೊಳಗೆ ಮಾಡ್ತಾಯಿದ್ವಿ ಫಾರ್ಮಲ್ಲಿ, ಯಾಕೆಂತಂದ್ರೆ ನಮಗೂ ಗೊತ್ತಿರಲಿಲ್ಲ ಅದು. ಯಾಕೆಂತಂದರೆ ಭಾಳಷ್ಟು ಅದರ್ ಬೇರೆ ಬೇರೆ ಕೆಮಿಕಲ್ಗಳೆಲ್ಲ ನಮಗೆ ಅಲ್ಲಿ ಉಪಯೋಗ ಆಗಿಲ್ಲ. ಅಲ್ಲಿ ನಮ್ಮ ಆಫೀಸಲ್ಲಿ ಲಾಸ್ ಆಗಿದೆ ನಮಗೆ ಆ್ಯಕ್ಚುಲಿ. ಅದು ರೈತರ ಇದರೊಳಗೆ ಹಾಕ್ಕೊಂಡ್ರೆ ಕಷ್ಟ ಅಂತೇಳಿ ನಾವು ಇದಕ್ಕೆ ಆಮೇಲೆ ಇದಕ್ಕೆ ಕಾನ್ಫಿಡೆನ್ಸ್ ಬಂದ ಮೇಲೆ ಈಗ 3 ಕಡೆ ನಾವು ಈಗ DSD ಅವರಿಂದ ಇದನ್ನು ತೊಗೊಂಡು ಹೀಗೆ ಕೇಳಿದ್ವಿ. ಇಲ್ಲಿ ಬಂದು ನೋಡಿದಾಗ ಇವರಿಗೆ ನಾವು ನೋಡ್ತಾ ಇದ್ವಿ, ನಮಗೆ ಅಂದರೆ ಇವ್ರ ಗಾರ್ಡನ್ ಅಂತಂದರೆ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ನಾವು ನೋಡ್ತಾ ಇದ್ವಿ ತೀರಾ ಹಳೆಯ ಗಾರ್ಡನ್ ಆದರೆ ನಮಗೆ ಅದನ್ನು ಅಬ್ಸರ್ವೇಷನ್ ತೊಗೊಳ್ಳಿಕ್ಕಾಗೋದಿಲ್ಲ. ಮತ್ತು ಮೇಲ್ಗಡೆ ಹೋಗಿ ಹೊಡೆಯೋದು ಇವರು ಸ್ವಂತ ಮಾಡೋರು. ಇವರೇ ಈಗಿನ ರಾಮಕೃಷ್ಣ ಇವರು ಸ್ವಂತ ತಾವೇ ಮಾಡ್ತಾ ಇವರು ಹೇಳಿದ ಹಾಗೆ ಮಿಲಿಟ್ರಿ ಅವರು ಸ್ವಂತ ಎಲ್ಲ ಕೆಲಸವನ್ನು ತಾವೇ ಮಾಡೋರು. ಹಾಗಾಗಿ ಸ್ಪ್ರೇಯನ್ನು ಕರೆಕ್ಟಾಗಿ ಟೈಮಲ್ಲಿ ಮತ್ತು ಅವರೇ ಸ್ವಂತ ಮಾಡೋದ್ರಿಂದ ನಮಗೂ ಅದೊಂದು ಕರೆಕ್ಟಾಗಿ ಅಬ್ಸರ್ವೇಷನ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಇದು ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇದೊಂದು ಒಳ್ಳೆಯ ಅವರಿಗೂ ಅನುಭವ ಸಿಕ್ಕಿದೆ. ಆಲ್ಟರ್ನೇಟ್ ಆಗ್ಬೋದು, ಆದರೆ ಅಷ್ಟೇ ಅವರು ಹೇಳಿದ ಹಾಗೆ ಕಾಸ್ಟ್ ಒಂದು ಇದಿದೆ. ಆದರೆ ಅದನ್ನು ಇನ್ನು ಮುಂಬರುವ ದಿನಗಳಲ್ಲಿ ಕಡಿಮೆನೂ ಆಗ್ಬೋದು ಕಾಸ್ಟ್ಗಳು. ಅದೇನು ಇದೆಲ್ಲ ಕಂಪನಿಗಳು ಡಿಮಾಂಡಿಗೆ ಬಳಕೆ ಮಾಡಬೇಕು, ಎಷ್ಟು ಅದನ್ನು ಮಿಶ್ರಣ ಮಾಡುವಂಥದ್ದು ಅಥವಾ ಬಳಕೆ ಮಾಡುವಂಥದ್ದು ಹೇಗೆ ಅಂತ ಅಲ್ಲ, ಇದು ಅದನ್ನು ಹೇಳಿದ ಹಾಗೆ ಈಗ ಹೇಳಿದ್ರಲ್ಲ ನೀವು, ಮುಂಗಾರು ಮಳೆಯ ಪ್ರಾರಂಭದಲ್ಲಿ ಬೋರ್ಡೋ ಮಿಕ್ಸರ್ ಹೊಡೆದಾಗಿ ಪ್ರಮಾಣ ಇದಕ್ಕೆ 5 ml ಪ್ರತಿ ಲೀಟ್ರಿಗೆ
5 ml ಪ್ರತಿ ಲೀಟ್ರಿಗೆ ಹಾಕಿ ನೀವು ಇದನ್ನು ಹೊಡಿಬೋದು. ಈಗ ಸುಮಾರು 1 ಲೀಟ್ರ್ಗಿಂತ ಆಲ್ಮೋಸ್ಟ್ ಬೇಕಾಗ್ಬೋದು. ಒಂದು ಮರಕ್ಕೆ 1 ಲೀಟ್ರಷ್ಟು ಬೇಕಾಗ್ಬೋದು ಜಾಸ್ತಿ ಅಂತಂದರೆ. ಸೊ ಟೋಟಲ್ ದ್ರಾವಣ ನಿಮಗೆ. ಸೊ ನಿಮಗೆ 500 ಮರ ಇದ್ದಲ್ಲಿ 500 ಲೀಟ್ರ್ ನಿಮಗೆ ನಂಬರ್ ಅದು ಕೊನೆ ಇದ್ದರೆ 500 ಗೊನೆಗಳಿದ್ದಂಥ ಮರ ಇದ್ದರೆ ಸೊ ಹಾಗಾಗ್ಬೋದು. 1 ಲೀಟ್ರ್ ಬೇರೆ ಮಿಕ್ಸ್ ಮಾಡಬೇಕು ಅಂತಿಲ್ಲ. ನಿಮಗೇನು ಮಳೆಗಾಲ ಪ್ರದೇಶದಲ್ಲಿ ಸ್ಟಿಕ್ಕರ್ಗಳನ್ನು ಮಿಕ್ಸ್ ಮಾಡ್ಬೋದು. ಅದರಿಂದೇನು ಮಿಕ್ಸ್ ಮಾಡದೆ ಹೋದರೂ ನಾವು ನೋಡಿದ್ದೇವೆ. ಮಿಕ್ಸ್ ಮಾಡಿದವ್ರದ್ದು ಮತ್ತು ಮಿಕ್ಸ್ ಮಾಡದೆ ಹೋದರೂ ಯಾವುದೇ ಎಕ್ಸ್ಟ್ರಾ ಇದೇನು ಸಿಕ್ಕಿಲ್ಲ ನಮಗೆ. ಆ ಟೈಪ್ ಆಗಿಲ್ಲ. ಮಿಕ್ಸ್ ಮಾಡೋದ್ರಿಂದ ಏನೇನು ಅದರಿಂದ ಹಾನಿಯೂ ಆಗಿಲ್ಲ, ಹಾಗೆ ಹೇಳಿ ಇದು ಆಗಿಲ್ಲ. ಓಕೆ, ಅಂದರೆ ಎಳೆ ಗಿಡಗಳು ದೊಡ್ಡ ಗಿಡಗಳು ವ್ಯತ್ಯಾಸ ಏನಿಲ್ಲ, ಒಂದೇ ಪ್ರಮಾಣದಲ್ಲಿ ಒಂದೇ ಪ್ರಮಾಣದಲ್ಲಿ ಮಾಡ್ಬೋದು. ಬೋರ್ಡನ್ನು 2-3 ಬಾರಿ ಸಿಂಪಡಣೆ ಮಾಡ್ತಾರೆ. ಸೊ ಇದನ್ನು ಕಂಪೇರ್ ಮಾಡಿದರೆ ಹೇಗೆ? ಹೇಳಿದ್ನಲ್ಲ, ಇದಕ್ಕೆ ನಾವು ಮಾಡಿದ್ದದೇ 2-3 ಬಾಡಿ ಅಂತ ಮಾಡಿಲ್ಲ. ಬೋರ್ಡ್ ಆದರೂ ಕೂಡ ನಾವು ಹೇಳ್ತೇವೆ ಬೇಸ್ಡ್ ಆನ್ ದ ರೇನ್, ನಮಗೆ ಮಳೆಯ ಒಂದು ಆಧಾರದ ಮೇಲೆ 3-4 ಸಲ ಎಲ್ಲ ಮಾಡಬೇಕಾಗ್ತದೆ. ಯಾಕೆಂತಂದರೆ ಈಗ ಒಂದು ಮಳೆಯ ಪ್ರಮಾಣ ಜಾಸ್ತಿಯಾಗಿ ಮತ್ತೆ ಎಕ್ಸ್ಟೆಂಡ್ ಆದರೆ ಪ್ರಮಾಣ ಜಾಸ್ತಿಗಿಂತ ಎಕ್ಸ್ಟೆಂಡ್ ಆಗ್ತಾ ಇದ್ದರೆ, ಈಗ ಲಾಸ್ಟು 2 ವರ್ಷದಿಂದ ಡಿಸೆಂಬರ್ವರೆಗೂ ಮಳೆ ಹೋಯ್ತಾನೆ ಇರುತ್ತೆ. ಹಾಗಿದ್ದಾಗ ಇದು ಪೂರಕ ಆಗಿಬಿಡ್ತದೆ. ಹಾಗಾಗಿ ಆ ಟೈಮಲ್ಲಿ ನಮಗೆ 3 ಸಲ ಹೀಗೆ ಹೊಡಿಬೇಕಾಗ್ತದೆ. ನಾವು ಅದಕ್ಕೆ ಬೋರ್ಡ್ ಹೊಡಿಯೋದಾದರೂ ಬೋರ್ಡನ್ನು ಹೊಡಿರಿ. ಬೋರ್ಡನ್ನು ಕಂಟ್ರೋಲ್ ಆಗೋದಿಲ್ಲ. ಬೋರ್ಡ್ ಅದರ ಪ್ರಿಪ್ರೇಷನ್ ಕರೆಕ್ಟ್ ಆಗಿರಬೇಕು. ನಿಮಗೆ ಗೊತ್ತಿದೆ, ಬೋರ್ಡನ್ನು ರೈತರು ಕೆಲವು ಜನರು 4 ಪಟ್ಟು ನಾವು ಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಸುಣ್ಣವನ್ನು. ಹಾಗೆ ಮಾಡೋದ್ರಿಂದ ಭಾಳಷ್ಟು ಪ್ರಾಬ್ಲಮ್ಗಳಿದ್ದಾವೆ ಬೇರೆ ಬೇರೆ ರೀತಿ. ಮತ್ತು ಬೋರ್ಡ್ ಪ್ರಿಪ್ರೇಷನ್ ಕೆಲವು ಜನರಿಗೆ ಸರಿಯಾಗಿ ಆಗಿರೋದಿಲ್ಲ ಮಾಡೋದು. ಇದರದ್ದು ಹಾಗಿಲ್ಲ, ರೆಡಿಮೇಡ್ ಸಿಗುತ್ತೆ. ಡೈರೆಕ್ಟ್ಲಿ ಯು ಕ್ಯಾನ್ ಕಂಪನಿಯಿಂದ ಬಂದಿರೋದನ್ನು ನೀವು ಪ್ರಿಪ್ರೇಷನ್ ಮಾಡೋದು ಬೋರ್ಡ್ ಮಿಕ್ಸರ್ ಆಗಿ ಕಷ್ಟದಾಯಕ ಅಲ್ಲ, ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಬೋರ್ಡ್ ಮಿಕ್ಸರ್ ಆದರೆ ನೀವು ಆವತ್ತಿಂದ ಪ್ರಿಪೇರ್ ಮಾಡಿ ಆಗಿದ್ದಾಗಿ ಹೊಡಿಬೇಕು. ಮತ್ತು ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು ಸ್ವಲ್ಪ ಕಂಬರ್ಸಮ್. ಹಾಗಾಗಿ ಇದನ್ನು ಉಪಯೋಗಿಸ್ಬೋದು. ಮತ್ತು ಬೋರ್ಡ್ ಎಲ್ಲಿ ಓವರಾಗಿ ಭಾಳ ಬಿಟ್ಟೋದ್ರಿಂದ ಈಗ ಇತ್ತಲಾಗಿ ಹೇಳ್ತಾ ಇದ್ದಾರೆ ಬೋರ್ಡೋದಿಂದ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇದನ್ನು ಆಲ್ಟರ್ನೇಟಿವ್ ಆಗಿ ಕೆಲವೊಮ್ಮೆ ನೀವು ಒಂದೊಂದು ವರ್ಷ ಇದನ್ನು ಉಪಯೋಗಿಸ್ಬೋದು. ಬೋರ್ಡೋ ಬದಲು ಇದನ್ನು ಉಪಯೋಗಿಸ್ಬೋದು. ಇದನ್ನು ಆಲ್ಟರ್ನೇಟಿವ್ ಅಂತೇಳಿ ಅಷ್ಟೇ. ನಾವು ಇದನ್ನು ಬೋರ್ಡೋ ಉಪಯೋಗಿಸ್ಬೇಡಿ ಅಂತ ಹೇಳೋದಿಲ್ಲ. ಒಂದು ಆಲ್ಟರ್ನೇಟಿವ್ ಆಗಿ ಇದು ಇದೆ ಅಂತೇಳಿ ಇದನ್ನು ಉಪಯೋಗಿಸ್ಬೋದು ಅಂತೇಳಿ. ಓಕೆ, ಬಹುಶಃ ಬೇರೆ ಯಾವುದನ್ನು ನೀವು ಸಂಶೋಧನೆ ಮಾಡಿಲ್ಲ ಅನ್ನುವಂಥದ್ದಕ್ಕೆ ಒಂದು ಉತ್ತರವಾಗಿ ಇದನ್ನು ಅಲ್ಲ ಮಾಡಿದರು, ಮೊದಲು ಕೂಡ ಮಾಡಿದ್ದಾರೆ. ಮೊದಲು ಭಾಳಷ್ಟು ಕೆಮಿಕಲನ್ನು ಮಾಡಿದ್ದಾರೆ. ಆದರೆ ಬೋರ್ಡೋದಷ್ಟು ಒಳ್ಳೆಯದು ಮತ್ತು ಚೀಪಾಗಿ ಎಲ್ಲದೂ ಆಗಿರೋದ್ರಿಂದ ಅದು ಬೋರ್ಡೋದನ್ನು ರೆಕಮೆಂಡ್ ಮಾಡಿದರು. ಆದರೂ ರೈತರು ಭಾಳಷ್ಟು ಜನರು, ನಾವು ದಕ್ಷಿಣ ಕನ್ನಡದಲ್ಲಾಗಲಿ ಎಲ್ಲ ಶಿವಮೊಗ್ಗ ಸೈಡ್ ಎಲ್ಲ ಹೋದಾಗ ಕೂಡ ರೈತರು ಕೇಳ್ತಾ ಇದ್ರು, ಯಾಕೆ ಬೇರೆ ಕೆಮಿಕಲ್ಸ್ಗಳು ಯಾಕೆ ಬರ್ತಾ ಇಲ್ಲ? ಉಳಿದ ಗಿಡಗಳೆಲ್ಲ ಫೈಟಾಪ್ತರಾ, ಇನ್ನು ಆಲೂಗಡ್ಡೆಯಲ್ಲಾಗಲಿ ಇದರೊಳಗೆ ಟೊಮೆಟೊದಲ್ಲೆಲ್ಲ ಬೇರೆ ಬೇರೆ ಫಂಜಿಸೈಡ್ಸ್ಗಳು ಬಂದಿದ್ದಾವೆ, ನೀವು ಇದನ್ನೇ ಇಟ್ಟಿದ್ದೀರಾ? ಆದರೂ ನಮಗೆ ಯಾಕೆ ಅಂತಂದರೆ ಕೆಲವೊಮ್ಮೆ ಬೋರ್ಡ್ ಹೊಡೆದಲ್ಲೂ ಭಾಳ ಬರ್ತದೆ ಕೊಳೆ ರೋಗ. ಅದಕ್ಕೆ ಅವ್ರು ಕೇಳ್ತಾ ಇರ್ತಿದ್ರು. ಅದಕ್ಕೆ ಆ ಒಂದು ದೃಷ್ಟಿಯಿಂದ ಎಲ್ಲವನ್ನು ನಾವು ಮಾರ್ಕೆಟಲ್ಲಿ ಆ ಟೈಮಲ್ಲಿ ಅವೈಲೇಬಲ್ ಇರತಕ್ಕಂಥ ಮೋಸ್ಟ್ ಆಫ್ ದ ಇದನ್ನು ಫಂಜಿಸೈಡ್ಸ್ ತಂದು, ಅದು ಫೈಟಾಪ್ತರಾ ಸ್ಪೆಸಿಫಿಕ್ಕಿಗೆ ಬರುವಂಥ ಫಂಜಿಸೈಡ್ಸ್ ತಂದು ಸ್ಕ್ರೀನ್ ಮಾಡಿದಾಗಿತ್ತು. ಅದರೊಳಗೆ ಇದು ಒಂದು ಹೀಗೆ ಸಿಕ್ಕಿದೆ. ಅದಕ್ಕೆ ಅದನ್ನು ನಾವು ಈಗ ಹೇಳೋದು, ಅದನ್ನು ಆಲ್ಟರ್ನೇಟಿವ್ ಇದೆ, ಇಲ್ಲ ಅಂತಲ್ಲ. ಆದರೆ ಬೋರ್ಡನ್ನು ಬಿಡಬೇಡಿ ಅಂತ ಕಂಪ್ಲೀಟ್ ಹಾಗಲ್ಲ, ಅದು ಆಲ್ಟರ್ನೇಟಿವ್ ಇದೆ ಅಂತ ಹೇಳೋದು. ಥ್ಯಾಂಕ್ ಯು ಸರ್. ಈಗ ನೀವು ನೋಡಿದ ಹಾಗೆ ಅಂದರೆ ಇನ್ ಕೇಸ್ ಈಗ ಅದನ್ನು ನೋಡಿದಂಥವರು ನಮಗೆ ಬೇಕು ತಗೊಳ್ಬೇಕು ಅಂತಿದ್ರೆ ಹೇಗೆ ತಗೊಳ್ಬೇಕು? ಸೊ ಇದನ್ನು ಈಗ ಈ ಶಿಲೀಂಧ್ರ ನಾಶಕವನ್ನು ಸರ್ವಸಾಮಾನ್ಯವಾಗಿ ಎಲ್ಲ ಈ ನಮ್ಮ ಫರ್ಟಿಲೈಸರ್ ಶಾಪ್ಸು ಮತ್ತು ಕೀಟನಾಶಕ ಶಾಪ್ದಲ್ಲಿ ಸಿಗ್ತದೆ. ಮ್ಯಾಂಡಿಪ್ರೊಪೊಮೈಡ್ 23.4 SC ಅಂಥೇಳಿ ಇದನ್ನು ಹೇಳಿದ್ರೆ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಒಂದು ಹೆಸರಿನಿಂದ ಕರೀತಾರೆ. ಸೊ ಹಾಗಾಗಿ ಇದನ್ನು ಈಸಿಯಾಗಿ ಸಿಗ್ತದೆ. ಈಗಾಗಲೇ ಸುಮಾರು ರೈತರಿಗೆ ಇದ್ರ ಬಗ್ಗೆ ಅರಿವಾಗಿದೆ. ಇದನ್ನು ಆಲ್ಟರ್ನೇಟಿವ್ ನಾವು ಯೂಸ್ ಮಾಡ್ಬೋದು ಅಂತೇಳಿ. ಯಾಕಂದರೆ ಈ ಭಾಗದಲ್ಲಿ 3-3.5 mm ಮಳೆ ಬೀಳೋದು, ಕಂಟಿನ್ಯೂಸ್ ಮಳೆ ಬೀಳ್ತಾ ಇದ್ದಾಗ ಕೆಲವೊಬ್ಬರಿಗೆ ಹೋಗಿ ಬೋರ್ಡೋ ಸುಣ್ಣ ಕಾಪರ್ ಸಲ್ಫೇಟಲ್ಲಿ ತಂದು ಮಿಕ್ಸ್ ಮಾಡೋದು, ಅವರಿಗೇನೋ ಕಂಬರ್ ಸಂಬಂಧಿಸಿದರೆ ಇದನ್ನು ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡಿ ಈವನ್ ½ an hour ಕೂಡ ಮಳೆ ಇರಲಿಲ್ಲ ಅಂತಂದರೆ ಆವಾಗ ಸ್ಪ್ರೇ ಮಾಡಿದ್ರು ಕೂಡ ಇದನ್ನು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾಕಂದರೆ ನೀವು ಬೋರ್ಡದಲ್ಲಾದರೆ ನಾವು ಸ್ಪ್ರೇ ಮಾಡಿದ ತಕ್ಷಣ ನಾವು ಮಳೆ ಜೋರಾಗಿ ಬಿದ್ದರೆ ಅದು ಒಂದು ಸರಿ ವಾಶ್ ಔಟ್ ಆಗ್ತದೆ. ಇದು ಸೆಮಿ ಸಿಸ್ಟಮಿಕ್ ಇರೋಕ್ಕೋಸ್ಕರ ಒಂದೇ ಡ್ರಾಪು ಒಂದು ಬಂಚ್ ಮೇಲೆ ಬಿದ್ದರೂ ಕೂಡ ಆ ಒಂದು ಸುತ್ತ ಭಾಗದಲ್ಲಿ ಇದನ್ನು ವಿಷಾನ ಈಸಿಯಾಗಿ ಪೆನಿಟ್ರೇಟ್ ಆಗ್ತದೆ. ಸೊ ಫಂಗಸನ್ನು ಬೆಳೆಯೋದಕ್ಕೆ ಅದು ಅಷ್ಟು ಉತ್ತೇಜನ ಮಾಡೋದಿಲ್ಲ. ಹಾಗಾಗಿ ಇದನ್ನು ಎಲ್ಲೆಲ್ಲಿ ಈ ಕಂಟಿನ್ಯೂಸ್ ಮಳೆ ಇದ್ದಾಗೆ ಆ್ಯಸ್ ಎ ಆಲ್ಟರ್ನೇಟಿವ್ ಆಗಿ ಜನ ಇದನ್ನು ಪ್ರಿಫರ್ ಮಾಡ್ಬೋದು. ಅಂದರೆ ಈಗ ನೀವು ನಿಗದಿಪಡಿಸಿರುವಂಥ ಪ್ರಮಾಣ ಲೀಟರ್ಗೆ 5 ml ಅನ್ನುವಂಥದ್ದು. ಅಂದರೆ ಇದು ಎಲ್ಲ ಭಾಗಕ್ಕೂ ಸೇಮ್ ಇರುತ್ತೆ ಅಥವಾ ಕೆಲವೊಂದು ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತೆ? ಅಂದರೆ ನಮ್ಮ ಈ ಜಿಲ್ಲೆಯನ್ನೇ ಪರಿಗಣಿಸಿದರೆ ಕೆಲವೊಂದು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅನ್ನುವಂಥ ಮಾತುಗಳು. ಸೊ ಅಲ್ಲಿಗೂ ಇಷ್ಟೇ ಸಾಕಾಗುತ್ತೆ ಅಥವಾ ಅಲ್ಲಿ ವ್ಯತ್ಯಾಸಗಳು ಬರುತ್ತೆ? ಇಲ್ಲ, ಸೇಮ್ ಕ್ವಾಂಟಿಟಿ ಸಾಕು. ಯಾಕಂದರೆ ಇದು ಸೆಮಿ ಸಿಸ್ಟಮಿಕ್ ಹೇಳ್ತಾ ಇದ್ದೀನಿಲ್ಲ. ಒಂದು ½ an hour ಮಳೆ ಇರಲಿಲ್ಲ ಅಂತಂದಾಗೂ ಕೂಡ ರೈತರು ಇಮಿಡಿಯೇಟ್ಲಿ ಸ್ಪ್ರೇ ಮಾಡಿದ್ರೂ ಕೂಡ ಅದು ಅಬ್ಸರ್ವೇಷನ್ ಮಾಡತಕ್ಕಂಥ ಕೆಪಾಸಿಟಿ ಈ ಫಂಜಿಸೈಡಿಗೆ ಉಂಟು. ಹಾಗಾಗಿ ಮಳೆ ಇದಕ್ಕೆ
ಆನಂತರ ಎಷ್ಟೇ ಮಳೆ ಬಿದ್ದರೂ ಕೂಡ ಅದಕ್ಕೆ ಏನು ಡಿಫ್ರೆನ್ಸ್ ಆಗಲ್ಲ, ಡೈಲ್ಯೂಷನ್ ಅಂತ ಏನೂ ಆಗಲ್ಲ. ಸೊ ಸೇಮ್ ಕಾನ್ಸಂಟ್ರೇಷನ್ನ ಯೂಸ್ ಮಾಡ್ಬೋದು. ಮುಂಬರುವ ದಿನಗಳಲ್ಲಿ ಇದೇ ಕೆಮಿಕಲ್ದಲ್ಲಿಗಿನ ಏನಾದರೂ ಬೇರೆ ಬೇರೆ ಥರ ಒಂದು ಮಾರ್ಕೆಟಲ್ಲಿ ಪ್ರಾಡಕ್ಟ್ ಬಂದರೂ ಕೂಡ ಅದನ್ನು ಟೆಸ್ಟ್ ಮಾಡಿದಾಗ ಇಟ್ ಮೇ ಕಮ್ ಕಾನ್ಸಂಟ್ರೇಷನ್ ಕಡಿಮೆನೂ ಆಗ್ಬೋದು. 5 ml ಇದನ್ನು ಮುಂದೆ 2.5 ಹಂಗನೂ ಬರ್ಬೋದು. ಯಾಕಂದರೆ ಈಗ ಇದು ಒಂದೇ ಸ್ಟ್ರೇಟ್ ಕೆಮಿಕಲ್ ಇದೆ, ಹಾಗಾಗಿ ಇದು ಹೇಳ್ಬೋದು. ಮುಂದೆ ಈಗೆಲ್ಲ ಅಡಿಕೆ ಬೆಳೆಗಾರರು, ಬೇರೆ ಬೇರೆ ಗ್ರೇಪ್ಸವರು, ಪೊಟ್ಯಾಟೊ ಆಗಲಿ ವೆಜಿಟೇಬಲಲ್ಲಿ ಜಾಸ್ತಿ ಇದ್ರ ಬಗ್ಗೆ ಮಾರ್ಕೆಟ್ ಆಗ್ತಾ ಇದ್ದಾಗ ಅವರು ಕೂಡ ಇದರಲ್ಲಿ ಸಂಶೋಧನೆ ಮಾಡಿ ಈ ರೇಟ್ ಕಡಿಮೆ ಮಾಡ್ತಕ್ಕಂಥದ್ದನ್ನು ಕೆಲವೊಂದು ಮಾಡ್ಬೋದು, ಹೇಳ್ಬೋದು. ಮುಂದೆ ಚಾನ್ಸಸ್ ಆರ್ ದೇರ್. ಸೊ ಒಟ್ಟಾರೆ ಈಗ ಸದ್ಯಕ್ಕೆ ಇದು ಒಂದು ಉತ್ತಮ ಅಂಶವಾಗಿ ಇದೆ ಅನ್ನುವಂಥದ್ದು. ಪರ್ಯಾಯವಾಗಿ ರೈತರು ಯೂಸ್ ಮಾಡ್ಬೋದು. ಬಟ್ ಬೋರ್ಡೋ ಚೀಪ್ ಇರ್ತದೆ. ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಬೋರ್ಡೋ ಯೂಸ್ ಮಾಡಿ. ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ಕಂಬರ್ಸಮ್ ಅಂತದೆ, ನಮಗೆ ಆಗೋದಿಲ್ಲ ಇಮಿಡಿಯೇಟ್ಲಿ ಅಂದರೆ ಇಂಥದನ್ನು ನೀವು ಯೂಸ್ ಮಾಡ್ಕೊಂಡು ಮುಂದುವರಿಸ್ಬೋದು. ಅಂದರೆ ಇನ್ಫಾರ್ಮೇಷನ್ ಫರ್ದರ್ ಬೇಕು ಅಂತಂದರೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. CPCRA ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಏನೇ ಡೌಟ್ ಇದ್ದರೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಈಗ ನಾವು ಬೋರ್ಡೋ ಹೊಡೆದಾಗಲೂ ಕೂಡ ಕೆಲವೊಮ್ಮೆ ಫಸ್ಟ್ ಬೋರ್ಡೋ ಹೊಡೆದಿರ್ತಾರೆ ಮುಂಗಾರು ಮೊದಲು, ಮತ್ತು ಆದರೂ ಒಂದು ಮಳೆ ಜೋರಾಗಿ ಸಡನ್ನಾಗಿ ಅವರಿಗೆ 1-2 ಮರದಲ್ಲಿ ಕೊಳೆ ಬರಲಿಕ್ಕೆ ಹತ್ತು ಅಂತಾದಾಗ ಮಳೆ ಇರ್ತದೆ, ಅವರಿಗೆ ಆವಾಗ ಬೋರ್ಡೋ ಹೊಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಈ ಮ್ಯಾಂಡಿಪ್ರೊಪಮಿಡನ್ನು ಎಲ್ಲಿ ಕೊಳೆ ಬಂದಿರ್ತದೆ ಅದು ಸುತ್ತಲೂ ಮರಕ್ಕೆಲ್ಲ ಹೊಡ್ಕೊಂಡ್ರೆ ಇಮಿಡಿಯೇಟ್ ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತದೆ. ಇಲ್ಲ ಅಂತಂದರೆ ನಾವು ನೋಡಿದಾಗೆ ಇಮ್ಮಿಡಿಯೇಟ್ ಸ್ಪ್ರೆಡ್ ಆಗ್ತಾ ಇರ್ತದೆ. ನಾವು ಬೋರ್ಡೋ ಒಂದು ಸಲ ಕೊಳೆ ಬಂದ ಮೇಲೆ ನಾವು ಬೋರ್ಡೋ ಮಾಡಿ ಹೊಡೆಯೋದ್ರೊಳಗೆ ಮತ್ತು ಆಲ್ರೆಡಿ, ಯಾಕೆಂದರೆ ಮಳೆ ಹೋಗ್ತಾ ಇರ್ತದೆ, ಹೊಡಿಲಿಕ್ಕಾಗೋದಿಲ್ಲ ಸರಿಯಾಗಿ, ಸ್ಪ್ರೆಡ್ ಆಗ್ತಾ ಇರ್ತದೆ. ಇದರೊಳಗೆ ಇವನ್ ಒಂದು ಅರ್ಧ ಮುಕ್ಕಾಲು ತಾಸು ಎಲ್ಲರೂ ಗ್ಯಾಪ್ ಬಿಟ್ಟಾಗ ನೀವು ನಿಮ್ಮ ಎಲ್ಲಿ ಮರದಲ್ಲಿ ಕಾಣ್ತದೋ ಕೊಳೆ ಬಂದಿರ್ತದೋ ಆ ಮರಕ್ಕೆ ಅಟ್ಲೀಸ್ಟ್ ಅದ್ರ ಸುತ್ತಲೂ ಮರಕ್ಕೆ ಒಂದು 4 ಮರಕ್ಕೆ ನೀವು ಅದು ಇದನ್ನು ಹೊಡ್ಕೊಂಡ್ರೆ ಒಂದು ಸಲ ಅರೆಸ್ಟ್ ಆಗ್ತದೆ, ಸ್ಪ್ರೆಡ್ ಆಗೋದು ಕಡಿಮೆ ಮಾಡ್ಕೋಬೋದು. ಈಗ ಅದೇ ಹೇಳಿದ್ರಲ್ಲ ಸರ್, ಪ್ಯಾಚ್ ಅಪ್ಲಿಕೇಶನ್ ಈಗ ಒಂದೇ ಮರದಲ್ಲಿ ಬಂದಿದೆ ಅಂದರೆ ಇಮ್ಮಿಡಿಯೇಟಾಗಿ ಸುತ್ತ ಒಂದು 20 ಮರಗಳಿಗೆ ನಾವು ಇಮಿಡಿಯೇಟಾಗಿ ಇದರಿಂದ ಸ್ಪ್ರೇ ಮಾಡಿದ್ರೆ ನಾವು ಅದನ್ನು ಸ್ಪ್ರೆಡ್ ಆಗೋದು ತಡಿಬೋದು. ಆದರೆ ಬೋರ್ಡದಲ್ಲಿ ಅದು ಕಾಂಟ್ಯಾಕ್ಟ್ ಇರೋಕ್ಕೋಸ್ಕರ ನಾವು ಅದು ಅಷ್ಟು ತಡೆಯೋಕ್ಕಾಗಲ್ಲ, ಅದು ಸ್ಪ್ರೆಡ್ ಬೇಗ ಆಗ್ಬಿಡುತ್ತೆ. ನಾವು ಎಂಟೈರ್ ಮರ ತೋಟಕ್ಕೆ ಹೊಡಿಬೇಕಾಗ್ತದೆ. ಸೊ ಅದು ಒಂದು ನಾವು ಪ್ಯಾಚಾಗಿ ಅಪ್ಲಿಕೇಶನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಕಳೆದ 22 ವರ್ಷಗಳಿಂದ ನಾನಿಲ್ಲಿ ನನ್ನ ತಂದೆಯವರ 3 ಎಕರೆ ಜಾಗದಲ್ಲಿ ನಾನು ಕೃಷಿ ಮಾಡ್ಕೊಂಡಿದ್ದೀನಿ. ಈ 3 ಎಕರೆ ಜಾಗದಲ್ಲಿ 2 ಎಕರೆ ಅಡಿಕೆ, 91 ಅಂದರೆ 1.5 ಎಕರೆ ತೆಂಗು ಮತ್ತು ಬೇರೆ ಎಲ್ಲ ಕೃಷಿ ಉಂಟು. ಕಾಳುಮೆಣಸು, ಕೊಕ್ಕೋ, ರಂಬುಟಾನ್ ಉಂಟು, ಜಾಯಿಕಾಯಿ ಉಂಟು. 2 ಕೃಷಿ ಹೊಂಡದಲ್ಲಿ 9 ತಳಿ ಮೀನುಗಳಿದ್ದಾವೆ. ಡೈರಿ ಉಂಟು, ಎರೆಗೊಬ್ಬರ ಉಂಟು, ಜೇನು ಉಂಟು. ಹಾಗೆ ಕಳೆದ ಕೆಲವು ವರ್ಷಗಳಿಂದ ಅಡಿಕೆ ತೋಟದಲ್ಲಿ ಇದು ಕೊಳೆ ರೋಗದ ಹಾವಳಿ ಜಾಸ್ತಿ ಆದಾಗ ಕಳೆದೊಂದು 5-6 ವರ್ಷದ ಹಿಂದೆ ಕೊರೋನಾಗಿಂತ ಮೊದಲು ಅಡಿಕೆ ತೋಟಕ್ಕೆ ಒಂದು ಕೊರೋನಾ ತಾಗಿತ್ತು. ವಿಪರೀತ 70% ಅಷ್ಟು ನಮ್ಮದು ಕೊಳೆ ರೋಗದಲ್ಲಿ ಹಾಳಾಗಿ ಹೋಗಿತ್ತು ಇಳುವರಿ. ಆಮೇಲೆ ಒಂದು 3 ವರ್ಷದ ಹಿಂದೆ CPCRA ಕಾಸರಗೋಡಿಂದ ಡಾಕ್ಟರ್ ಪ್ರತಿಭಾ ಅವರು ಅವರ ಟೀಮ್ನೊಟ್ಟಿಗೆ ಬಂದು ಹೀಗೆ ಕೊಳೆ ರೋಗಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಮದ್ದು ಉಂಟು ಮಾಡುವ ಅಂತ ಹೇಳಿದ್ದಕ್ಕೆ ಅವರ ಭರವಸೆ ಮೇಲೆ ನಾನು ಇದನ್ನು ಅಡಾಪ್ಟ್ ಮಾಡಿದ್ದೆ. ಮೊದಲು ಆಚೆ ತೋಟದಲ್ಲಿ ಅಬೌಟ್ ಒಂದೇ ಏರಿಯಾದಲ್ಲಿ ಒಂದು 25-30 ಇದಕ್ಕೆ ಮಾಸ್ ಕೊಳೆ ರೋಗ ತಾಗಿತ್ತು. ಕಡೆಗೆ ಇದನ್ನು ಹೊಡೆದ ನಂತರ ಇಲ್ಲಿಂದ ಒಂದು 320 ಗಿಡಗಳಿಗೆ ನಾನು ಇವರು ಕೊಟ್ಟ ಮದ್ದನ್ನು ಬಿಟ್ಟೆ. ಮತ್ತು ಆಚೆದು ಉಳಿದದಕ್ಕೆ ನಾನು ಮೈಲ್ತುತ್ತು ಸುಣ್ಣವನ್ನೇ ಬಿಡ್ತಾಯಿದ್ದೆ. ಮೊದಲಿನ ಇದರಲ್ಲಿ ಈ ಮದ್ದು ಬಿಟ್ಟಲ್ಲಿ ನನಗೆ 100% ಕಂಟ್ರೋಲ್ ಆಗಿದ್ರೂ ಕೊಳೆ ರೋಗ ಆಚೆ ಮೈಲ್ತುತ್ತು ಸುಣ್ಣ ಬಿಟ್ಟಲ್ಲಿ ಇತ್ತು. ಕಡೆಗೆ ಅಲ್ಲೂ 3ನೇ ಅಪ್ಲಿಕೇಶನ್ನು ನಾನು ಕೊಟ್ಟಿದ್ದೆ. ಇಲ್ಲಿ ಏನಂತ ಹೇಳಿದರೆ 45 ದಿವಸದ ಗ್ಯಾಪಲ್ಲಿ ಈ ಮದ್ದನ್ನು ಬಿಟ್ಟಾಗ ಕೊಳೆ ರೋಗ ಕಂಟ್ರೋಲಿಗೆ ಬಂದಿದೆ. ಮೊದಲಿನ ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಯಾವಾಗ ಇದನ್ನು ಅಪ್ಲಿಕೇಶನ್ ಕೊಟ್ಟೆ ಆವಾಗ ಒಂದು 3-4 ಮರಗಳಿಗೆ ಇದರಲ್ಲಿ ಬಂದಿತ್ತು. ಯಾಕಂದರೆ ಅದಕ್ಕಿಂತ ಪ್ರಿವಿಯಸ್ ತುಂಬ ಸಿವಿಯರ್ ಇದ್ದಿದ್ದರಿಂದ. ಆದರೆ ಆಚೆ ನಾನು ಮೈಲ್ತುತ್ತು ಸುಣ್ಣ ಬಿಟ್ಟಲ್ಲಿ ಅಲ್ಲಿ ಒಂದು ಏರಿಯಾದಲ್ಲಿ ಫುಲ್ ಬಂದಿತ್ತು. ಆಮೇಲೆ ಕಳೆದ ವರ್ಷ 2ನೇ ವರ್ಷದಲ್ಲಿ ಒಂದು ಮರದಲ್ಲಿ ಈಚೆ ಬಂದಿತ್ತು, ಆಚೆನೂ ತುಂಬ ಕಂಟ್ರೋಲ್ ಆಗಿದೆ. 3ನೇ ವರ್ಷದಲ್ಲಿ ನನಗೆ ಮೈಲ್ತುತ್ತು ಸುಣ್ಣ ಬಿಟ್ಟಲ್ಲಿರಲಿ ಇದನ್ನು ಬಿಟ್ಟಲ್ಲಿ ನನಗೆ ಕೊಳೆ ರೋಗ ಇಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ಮತ್ತೆ ಮೊದಲು ಒಂದು ಪ್ರಾಬ್ಲಮ್ ಇತ್ತು. ಇದರಲ್ಲಿ ಒಂದು ಬಂಚಲ್ಲಿ ಒಂದು 10 ಅಡಿಕೆ ದೊಡ್ಡದಾಗಿರೋದು ಮತ್ತೆಲ್ಲ ಸಣ್ಣದಿರೋದಿತ್ತು. ಆಮೇಲೆ ಮೇಡಮ್ ನನಗೆ ಅಡ್ವೈಸ್ ಕೊಟ್ಟ ಹಾಗೆ ನಾನು ಅದಕ್ಕೆ ಅದು ಬೊರೋನ್ ಮತ್ತು ಜಿಂಕನ್ನು ಕೊಟ್ಟ ನಂತರ ಈ ಸಾರಿ ಆ ಪ್ರಾಬ್ಲಮ್ ನನಗೆ ಕಾಣ್ತಾ ಇಲ್ಲ ಇಷ್ಟರವರೆಗೆ. ಮತ್ತು ಇಳುವರಿಯಲ್ಲಿ ಈ ಉದುರುವುದು ಇದೆಲ್ಲ ಇಲ್ಲದೇ ಇರೋದರಿಂದ ಮತ್ತು ಕೊಳೆ ರೋಗನೂ ದೂರ ಆಗಿರೋದರಿಂದ ಮತ್ತು ಅವರ ಅಡ್ವೈಸ್ ಮೇಲೆ ನಾನು ಇದು ಗೊಬ್ಬರ ಎಲ್ಲ ಕೊಟ್ಟದ್ರಿಂದ ನನಗೆ ಇಳುವರಿ ಮಾರ್ಜಿನಲ್ ರೆಕಾಗ್ನಿಸಬಲ್ ಅಮೌಂಟಿಗೆ ನನಗೆ ಬೆನಿಫಿಟ್ ಉಂಟು.
ಏನಂತ ಹೇಳಿದರೆ ಒಂದು 15-20% ಖಂಡಿತನೂ ಉಂಟು ಇಳುವರಿ. ಅದು ಈಗಿನ ರೇಟಲ್ಲಿ ಅಂದರೆ ಇಟ್ ಈಸ್ ರಿಯಲಿ ಮಾರ್ಜಿನಬಲ್ ಪ್ರಾಫಿಟ್. ಆಮೇಲೆ ಆಚೆದ್ರಲ್ಲಿ ಅಷ್ಟು ಇಲ್ಲ, ಆದರೆ ಈಚೆದ್ರಲ್ಲಿ ಸೈಜಲ್ಲಿರಲಿ, ತೂಕದಲ್ಲಿ ಇನ್ನು ಇದು ನೋಡಬೇಕು ಹೇಗೆ ಬರ್ತದಂತ. ಇಯರ್ ಬೈ ಇಯರ್ ನನಗೆ ಬೆನಿಫಿಟ್, ನನಗೆ ಸ್ವತಃ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಆಮೇಲೆ ಒಂದು ಏನಂತ ಹೇಳಿದರೆ ಮದ್ದಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು. ರೈತರಿಗೆ ಎಟ್ಟಕ್ಕಿದ್ರೆ ಒಳ್ಳೆಯದು ಏನಾದರೂ ಬಂದು. ಮತ್ತು ಎಲ್ಲಾದರೂ ಇದರಲ್ಲಿ ಐ ಆಮ್ 100% ಸ್ಯಾಟಿಸ್ಫೈಡ್ ಎಕ್ಸೆಪ್ಟಿಂಗ್ ಫಾರ್ ರೇಟ್ ಆಫ್ ದ ಮೆಡಿಸಿನ್. ಸದ್ಯಕ್ಕೆ ಬೆಲೆಯನ್ನು ಕಂಪೇರ್ ಮಾಡಿದರೆ ಬೋರ್ಡೋಗಿಂತ ಸ್ವಲ್ಪ ದುಬಾರಿ ಅಂತ ಅನಿಸ್ಬೋದು, ಆದರೆ ಪರಿಣಾಮಕಾರಿ ಅನ್ನುವಂಥದ್ದು. ಸೊ ಎಲ್ಲೆಲ್ಲಿ ಅವಕಾಶ ಇದೆಯೋ ಅವರು ಬೋರ್ಡೋ ಬಳಕೆ ಮಾಡ್ಬೋದು, ಅಥವಾ ಹೆಚ್ಚಿನ ಒಂದು ಪರಿಣಾಮ ಬೇಕು ಅಂತಂದರೆ ಇದರ ಬಳಕೆಯತ್ತ ಗಮನ ಹರಿಸ್ಬೋದು ಅನ್ನುವಂಥದ್ದು. ಆದಿತ್ಯ ರಾವ್ ದೊಂಡಲೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಜಾಪನೀಸ್ ಎನ್ಸೆಫಲೈಟಿಸ್ ಲಸಿಕೆಗಳಿಂದ ಮೆದುಳು ಜ್ವರದ ವಿರುದ್ಧ ಸಾರೋಣ ಯುದ್ಧ. ಖಚಿತ ಜೆಇ ಪ್ರಕರಣಕ್ಕೆ ತುತ್ತಾದವರ ಸಂಖ್ಯೆ ಕಡಿಮೆ ಇದ್ದರೂ ಮೆದುಳು ಜ್ವರಕ್ಕೆ ತುತ್ತಾದವರ ಸಂಖ್ಯೆ ಜಾಸ್ತಿ ಇರುತ್ತದೆ. ಮೆದುಳು ಜ್ವರಕ್ಕೆ ತುತ್ತಾದವರಲ್ಲಿ 20-40% ಮರಣವನ್ನ ಹೊಂದಿರುತ್ತಾರೆ. ಗುಣಮುಖರಾದವರಲ್ಲಿ 30-50% ಜನರು ನರದ ತೊಂದರೆ ಅಥವಾ ಅಂಗವಿಕಲತೆಗೆ ತುತ್ತಾಗುತ್ತಾರೆ. ಉಳಿದ 20% ಜನರು ಮಾತ್ರ ಪೂರ್ತಿ ಗುಣಮುಖರಾಗುತ್ತಾರೆ. ಜೆಇ ಲಸಿಕೆಯನ್ನ ಅಭಿಯಾನ ಮಾದರಿಯಲ್ಲಿ 1-15 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಸಂಬಂಧಪಟ್ಟ ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ನೀಡಲಾಗುವುದು. ಡಿಸೆಂಬರ್ 5ರಿಂದ ಈ ಅಭಿಯಾನವು ಪ್ರಾರಂಭವಾಗಿ 3 ವಾರಗಳ ಕಾಲ ನಡೆಯಲಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸಿ ಮಾರಣಾಂತಿಕ ರೋಗದಿಂದ ತಮ್ಮ ಮಕ್ಕಳನ್ನ ರಕ್ಷಿಸಲು ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ